ಪುತ್ತೂರಿನ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಇರುವಂತಹ ಐತಿಹಾಸಿಕ ಗಾಂಧಿ ಕಟ್ಟೆಯನ್ನ ತೆರವುಗೊಳಿಸಲು ಪ್ರಯತ್ನಗಳು ಮತ್ತೆ ಆರಂಭವಾಗಿದೆ. ಕಟ್ಟೆಯ ದುಸ್ಥಿತಿ ಹಾಗೂ ಕಟ್ಟೆಯಲ್ಲಿ ಬೆಳೆದ ಮರದ ಅಪಾಯದ ಕಾರಣ ಒಡ್ಡಿ ಇದೀಗ ಈ ಕಟ್ಟೆಯನ್ನ ಬೇರೆಡೆಗೆ ಸ್ಥಳಾಂತರಿಸಲು ತೆರೆಮರೆಯ ಪ್ರಯತ್ನಗಳು ನಡೆಯುತ್ತಿವೆ. ಪುತ್ತೂರು ನಗರದ ಮಧ್ಯಭಾಗದಲ್ಲಿರುವ ಈ ಗಾಂಧಿ ಕಟ್ಟೆ ಇದೀಗ ಪುತ್ತೂರಿನಲ್ಲಿ ವಿವಾದದ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆ. 1934ರಲ್ಲಿ ಮಹಾತ್ಮ ಗಾಂಧಿ ಪುತ್ತೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಇದೇ ಕಟ್ಟೆಯಲ್ಲಿ ಕುಳಿತು ಭಾಷಣ ಮಾಡಿದ್ರು. ಆ ಸಂದರ್ಭದಲ್ಲಿ ಗಾಂಧೀಜಿ ಭಾಷಣ ಕೇಳಲು ಸಹಕಾರಿ ಧುರೀಣ ಮೊಳವಳ್ಳಿ ಶಿವರಾಯ, ಡಾಕ್ಟರ್ ಶಿವರಾಮ ಕಾರಂತ್ ಸೇರಿದಂತೆ ದಿಗ್ಗಜರು ಕೂಡ ಸೇರಿದ್ರು. ಅಲ್ಲದೆ ಗಾಂಧಿ ಕಟ್ಟೆಯ ಬಳಿ ಇರುವ ಅಶ್ವತ್ಥ ಮರವು ಸಾವಿರಾರು ಹಕ್ಕಿಗಳ ಆಶ್ರಯ ತಾಣವೂ ಆಗಿದೆ. ಆದರೆ 2015ರಲ್ಲಿ ಪುತ್ತೂರಿನ ಸರಕಾರಿ ಬಸ್ ನಿಲ್ದಾಣದ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಕಾಮಗಾರಿಯ ಹೆಸರಿನಲ್ಲಿ ಗಾಂಧಿ ಕಟ್ಟೆಯನ್ನ ಭಾಗಶಃ ಒಡೆಯಲಾಗಿತ್ತು. ಇದರಿಂದ ಕಟ್ಟೆಯು ಜರಿದು ಬೀಳುವ ಸ್ಥಿತಿಗೆ ಬಂದಿದೆ. ಅಲ್ಲದೆ ಕಟ್ಟೆಯಲ್ಲಿರುವ ಅಶ್ವತ್ಥ ಮರವು ಬೀಳುವ ಹಂತಕ್ಕೆ ಬಂದಿದೆ ಎನ್ನುವ ಕಾರಣಕ್ಕಾಗಿ ಮರವನ್ನ ಕಡಿದು ಗಾಂಧಿ ಕಟ್ಟೆಯನ್ನ ಬೇರೊಂದು ಕಡೆಗೆ ಸ್ಥಳಾಂತರಿಸುವ ಪ್ರಯತ್ನಗಳು ಕಳೆದ 3-4 ವರ್ಷಗಳಿಂದ ನಡೆಯುತ್ತಲೇ ಇದೆ. ಇದೀಗ ಮತ್ತೆ ಈ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೆಯುತ್ತಿದ್ದು, ಇದಕ್ಕೆ ಸಾರ್ವಜನಿಕ ವಲಯದಿಂದ ತೀವ್ರ ವಿರೋಧವೂ ವ್ಯಕ್ತವಾಗಿದೆ. ಈ ಬಸ್ ನಿಲ್ದಾಣದ ಕಟ್ಟಡವನ್ನು ಅದರ ಕಾಮಗಾರಿಯನ್ನು ಪ್ರಾರಂಭ ಮಾಡುವುದಕ್ಕೆ ಮೊದಲೇ ಅಗಲೀಕರಣದ ಪ್ರಶ್ನೆ ಇತ್ತು. ಆಗ ಗಾಂಧಿ ಕಟ್ಟೆಯನ್ನು ತೆಗೆಯುವಂತ ಒಂದು ಪ್ರಸ್ತಾಪ ಯಾಕೆ ಬರಲಿಲ್ಲ? ತೆಗೆಯುವುದಾದರೆ ಸಾರ್ವಜನಿಕವಾಗಿ ತಿಳುವಳಿಕೆ ಕೊಡಬೇಕಿತ್ತಲ್ಲ. ಯಾಕಂತ ಹೇಳಿದ್ರೆ ಅದು ಒಂದು ಸ್ಮಾರಕವಾಗುವಂತಹ ಸ್ಥಳ ಅಲ್ಲ, ಆಗಿದೆ. ಅದು ಸ್ಮಾರಕವಾದಂತಹ ಆಗಿರುವಂತಹ ಒಂದು ಸ್ಥಳ ಆಗಿದೆ, ಆಧ್ಯಾತ್ಮಿಕವಾಗಿ ಮತ್ತು ಲೌಕಿಕವಾಗಿ ಕೂಡ. ಹಾಗಿದ್ದ ಮೇಲೆ ಆ ಜಾಗಕ್ಕೆ ಯಾರೇ ಆಗಲಿ ಕೈ ಹಾಕಬೇಕು ಅಂತಿದ್ರೆ, ಯಾಕೆಂತ ಹೇಳಿದ್ರೆ ಅದು ಸಾರ್ವಜನಿಕ ಸ್ವತ್ತಿನ ಹಾಗೆ ಪರಿವರ್ತನೆಗೊಂಡಂತಹ ಸ್ಥಳ ಆಗಿದೆ. ಮಾಹಿತಿಯ ಪ್ರಕಾರ ಗಾಂಧಿ ಕಟ್ಟೆ ಇರುವಂತಹದ್ದು 3 ಸೆಂಟ್ಸ್ ಜಾಗವು ಪುತ್ತೂರು ನಗರಸಭೆಯ ಹೆಸರಿನಲ್ಲಿದೆ. ಆದರೆ ನಗರಸಭೆಯ ಪ್ರಕಾರ ಕಟ್ಟೆಯು ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಬರುವ ರಸ್ತೆಯ ಪಕ್ಕದಲ್ಲಿದ್ದು, ಇದರ ದುರಸ್ತಿಗೆ ಅಥವಾ ತೆರವು ಕಾರ್ಯಾಚರಣೆಗೆ ಇಲಾಖೆ ಅಥವಾ ಕಟ್ಟೆಯ ಪಕ್ಕದಲ್ಲೇ ಇರುವ ಸಾರಿಗೆ ಇಲಾಖೆ ಅನುಮತಿ ಬರುತ್ತದೆ. ಆದರೂ ಕಟ್ಟೆಯ ಅಪಾಯಕಾರಿ ಸ್ಥಿತಿಯಿಂದಾಗಿ ಮೇಲಾಧಿಕಾರಿಗಳು ಅನುಮತಿ ನೀಡಿದ್ದಲ್ಲಿ ಹಾಗೂ ನಗರಸಭೆಯ ಕೌನ್ಸಿಲ್ನಲ್ಲಿ ಗಾಂಧಿ ಕಟ್ಟೆಯ ದುರಸ್ತಿಗೆ ಅನುಮತಿ ದೊರೆತಲ್ಲಿ ನಗರಸಭೆಯಿಂದಲೇ ಕಟ್ಟೆಯನ್ನ ದುಸ್ಥಿತಿಪಡಿಸುವ ಕಾರ್ಯ ನಡೆಯಲಿದೆ. ನಗರಸಭೆಯಿಂದ ಯಾಕೆಂದರೆ ಅದು ಲೋಕೋಪಯೋಗಿ ಇಲಾಖೆಯ ಒಂದು ರಸ್ತೆ. ಅದಲ್ಲದೆ ಗಾಂಧಿ ಕಟ್ಟೆಗೆ ನಾವು ಈಗಾಗಲೇ ಸಾರಿಗೆಯವರಿಗೆ ಒಂದು ಪತ್ರವನ್ನು ನಾವು ರವಾನಿಸಿದ್ದೇವೆ. ಅದು ಈಗಾಗಲೇ ಬಿರುಕು ಬಿಟ್ಟಿದ್ದರಿಂದ ಕೂಡಲೇ ಅದನ್ನು ಒಂದು ಸರಿಪಡಿಸಲು ಅಂತ. ಇಲ್ಲದಿದ್ದರೆ ನಮ್ಮಲ್ಲಿ ನಮ್ಮ ಮೇಲಾಧಿಕಾರಿಯವರು ನಗರಸಭೆ ವತಿಯಿಂದಲೇ ಮಾಡಬೇಕಂತ ಹೇಳಿದರೆ ನಮ್ಮ ಮುಂದಿನ ಸಭೆಯಲ್ಲಿ ಇಟ್ಟು ನಾವು ಅದಕ್ಕೆ ಸೂಕ್ತ ಏನಾದರೂ ಒಂದು ಬಿರುಕು ಬಿಟ್ಟದ ಒಂದು ತಡೆಗೋಡೆ ಅಥವಾ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಮಾಡಿಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ನಗರಸಭೆ ವತಿಯಿಂದ. ಆದರೆ ನಮ್ಮ ಕೌನ್ಸಿಲ್ ಸಭೆಯಲ್ಲಿ ಅನುಮೋದನೆ ಪಡೆದ ನಂತರ ನಮಗೆ ಯಾವುದಾದ್ರೂ ಅದಕ್ಕೆ ಒಂದು ಕಟ್ಟೆಯನ್ನು ನಾವು ಸರಿಪಡಿಸಲಿಕ್ಕೆ ಸಾಧ್ಯ. ಮಹಾತ್ಮ ಗಾಂಧಿಯು ಕುಳಿತ ಕಟ್ಟೆಯನ್ನ ಉಳಿಸಿಕೊಳ್ಳಲಾಗದ ಸ್ಥಳೀಯ ಆಡಳಿತದ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಇದೀಗ ಗಾಂಧಿವಾದಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಗಾಂಧಿ ಕಟ್ಟೆ ಹಾಗೂ ಅಶ್ವತ್ಥ ಮರವನ್ನ ತೆರವುಗೊಳಿಸಬಾರದು ಎನ್ನುವ ಒತ್ತಡವನ್ನು ಇವರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಮೇಲೆ ತರಲಾರಂಭಿಸಿದ್ದಾರೆ. ಪ್ರವೀಣ್, V4 News 24/7 ಪುತ್ತೂರು.